ಪ್ರಾರ್ಥಿಸೋಣ. ಪ್ರಭು ಯೇಸುವಿನ ಅತ್ಯಂತ ಪರಿಶುದ್ಧ ನಾಮವನ್ನು ಗೌರವಿಸುತ್ತಿರುವ ನಾವು ಅದರ ಮಾಧುರ್ಯವನ್ನು ಇಹದಲ್ಲಿ ಸವಿಯುವಂತಾಗಲಿ. ಅಂತೆಯೇ ನಮ್ಮ ಸ್ವರ್ಗೀಯ ತಾಯ್ನಾಡಿನಲ್ಲಿ ನಾವು ನಿತ್ಯ ಆನಂದದಿಂದ ತುಂಬಿದವರಾಗುವಂತೆ ದಯೆಯಿಂದ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರವಾದಿ ಹಬಕ್ಕೂಕನ ಗ್ರಂಥದಿಂದ ವಾಚನ. ಇದ ಕೇಳಿ ನಡು ನಡುಗಿತು ನನ್ನ ಒಡಲು, ಅದುರಿದವು ಆ ಶಬ್ದಕ್ಕೆ ನನ್ನ ತುಟಿಗಳು. ಕೊಳೆತಂತಾದವು ನನ್ನ ಎಲುಬುಗಳು, ಇಂತಲ್ಲೇ ತತ್ತರಿಸಿದವು ನನ್ನ ಕಾಲುಗಳು. ಆಪತ್ತು ಬಂದೊದಗುವುದು ನಮ್ಮನ್ನು ಆಕ್ರಮಿಸುವವರಿಗೆ, ಕಾದಿರುವೆ ನಾನು ಸಹನಶೀಲನಾಗಿ ಅಂದಿನವರೆಗೆ. ಅಂಜೂರದ ಮರ ಚಿಗುರದೆ ಹೋದರು, ದ್ರಾಕ್ಷಲತೆಗಳಲ್ಲಿ ಹಣ್ಣು ಕಾಣದೇ ಹೋದರು, ಎಣ್ಣೆ ಮರಗಳ ಉತ್ಪತ್ತಿಯು ಶೂನ್ಯವಾದರು, ಹೊಲಗದ್ದೆಗಳು ಆಹಾರ ಕೊಡದೆ ಹೋದರು, ಕುರಿಹಟ್ಟಿಗಳು ಬರಿದಾಗಿ ಹೋದರು, ಕೊಟ್ಟಿಗೆಗಳಲ್ಲಿ ದನಕರುಗಳು ಇಲ್ಲವಾದರೂ, ಸಂತೋಷಿಸುವೆ ನಾನು ಸರ್ವೇಶ್ವರನಲ್ಲಿ, ಆನಂದಿಸುವೆ ನನ್ನ ಉದ್ಧಾರಕ ದೇವನಲ್ಲಿ. ಸ್ವಾಮಿ ಸರ್ವೇಶ್ವರ ನೀಡುವ ನೆನಗೆ ಧೀರತೆ, ಚುರುಕುಗೊಳಿಸುವನಾತ ನನ್ನ ಕಾಲುಗಳನ್ನು ಜಿಂಕೆಯಂತೆ. ಮಾಡುವನು ಬೆಟ್ಟಗುಡ್ಡಗಳಲ್ಲಿ ನಾನು ಓಡಾಡುವಂತೆ. ದೇವರ ವಾಕ್ಯವಿದು. ಭಕ್ತಿಯುಳ್ಳವರಿಗಾತನ ರಕ್ಷಣೆ ಸನ್ನಿಹಿತ. ಸರ್ವ ಜನಾಂಗಗಳೇ ಚಪ್ಪಾಳೆ ಹೊಡೆಯಿರಿ, ಸರ್ವೇಶ್ವರನಿಗೆ ಜಯಘೋಷ ಮಾಡಿರಿ. ಪರಾತ್ಮರನಾದ ಪ್ರಭುವು ಘನಗಂಭೀರನು, ಪ್ರಪಂಚಕ್ಕೆಲ್ಲ ರಾಜಾದಿರಾಜನು. ಭಯಭಕ್ತಿಯುಳ್ಳವರಿಗಾತನ ರಕ್ಷಣೆ ಸನ್ನಿಹಿತ. ಏರಿದನು ಪ್ರಭು ಜಯ ಜಯಕಾರದೊಂದಿಗೆ, ಆರೋಹಣವಾದನು ತುತ್ತೂರಿನಾದದ ಜೊತೆಗೆ. ಕೀರ್ತಿಸಿರಿ ನಮ್ಮ ದೇವನನ್ನು ಸಂಕೀರ್ತಿಸಿರಿ, ಕೀರ್ತಿಸಿರಿ ನಮ್ಮ ರಾಜನನ್ನು ಸಂಕೀರ್ತಿಸಿರಿ. ಭಯಭಕ್ತಿಯುಳ್ಳವರಿಗಾತನ ರಕ್ಷಣೆ ಸನ್ನಿಹಿತ. ಭಯಭಕ್ತಿಯುಳ್ಳವರಿಗಾತನ ರಕ್ಷಣೆ ಸನ್ನಿಹಿತ. Hallelujah.
ಪ್ರಸಾರ ಚೈತನ್ಯಗೊಳಿಸೆನ್ನಾನು ಕೈಗೊಳ್ಳುವೆನಾಗ ನಿನ್ನ ಬಾಯಿ ಸುರಿದ ಕಟ್ಟಳೆಗಳನ್ನು. ಪ್ರಭು ನಿಮ್ಮೊಡನೆ ಇರಲಿ. ಸಂತ ಯೋಹಾನನು ಬರೆದ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನೀವು ಅತ್ತು ಗೋಳಾಡುವಿರಿ, ಲೋಕವಾದರೂ ನಕ್ಕು ನಲಿದಾಡುವುದು. ನೀವು ದುಃಖ ಪಡುವಿರಿ, ಆದರೆ ನಿಮ್ಮ ದುಃಖ ಆನಂದವಾಗಿ ಮಾರ್ಪಡುವುದು. ಗರ್ಭಿಣಿಯಾದ ಸ್ತ್ರೀಯು ಪ್ರಸವಿಸುವ ಗಳಿಗೆ ಬಂದಾಗ ವೇದನೆ ಪಡುತ್ತಾಳೆ. ಮಗುವನ್ನು ಹೆರುತ್ತಲೇ ಜಗದಲ್ಲಿ ಮಾನವನೊಬ್ಬನು ಜನಿಸಿದನೆಂಬ ಉಲ್ಲಾಸದಿಂದ ತಾನು ಪಟ್ಟ ವೇದನೆಯನ್ನು ಮರೆತು ಬಿಡುತ್ತಾಳೆ. ನಿಮಗೆ ಈಗ ದುಃಖವಿದೆ, ನಾನು ನಿಮ್ಮನ್ನು ಮರಳಿ ಕಂಡಾಗ ಹರ್ಷಿಸುವಿರಿ. ಆ ಹರ್ಷವನ್ನು ಯಾರೂ ನಿಮ್ಮಿಂದ ಕಸಿದುಕೊಳ್ಳುವುದಿಲ್ಲ. ಆ ದಿನದಂದು ನನ್ನಿಂದ ನೀವೇನನ್ನೂ ಕೇಳುವಂತಿಲ್ಲ. ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನೀವು ಪಿತನಲ್ಲಿ ಏನನ್ನು ಬೇಡಿಕೊಂಡರೂ ನಿಮಗೆ ಅವರು ನನ್ನ ಹೆಸರಿನಲ್ಲಿ ಕೊಟ್ಟೇ ತೀರುವರು. ಈ ತನಕ ನನ್ನ ಹೆಸರಿನಲ್ಲಿ ನೀವೇನನ್ನೂ ಕೇಳಲಿಲ್ಲ. ಕೇಳಿ, ನಿಮಗೆ ದೊರಕುವುದು. ಆಗ ನಿಮ್ಮ ಆನಂದವು ತುಂಬಿ ತುಳುಕುವುದು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಮಹಿಮೆ ಸಲ್ಲಲಿ. ಆನಂದ, ಸಂತೋಷ ಎಲ್ರಿಗೂ ಬೇಕು. ಬೇಡನ್ನೋರು ಯಾರಾದರೂ ಇದ್ದೀರಾ? ನನಗೆ ಬೇಡವೇ ಬೇಡಪ್ಪ ಸಂತೋಷ ಆನಂದ ಅನ್ನೋರು ಯಾರೂ ಇಲ್ಲ. ಎಲ್ರಿಗೂ ಅದು ಅತ್ಯವಶ್ಯಕತೆ. ನಾವು ಮೊಟ್ಟ ಮೊದಲನೇದಾಗಿ ಅಥವಾ ಕೆಲವು ದಿನಗಳ ನಂತರ ಒಬ್ಬರನ್ನು ನೋಡಿದಾಗ, ಪರಿಚಯ ಇರೋರನ್ನು ನೋಡಿದಾಗ ನಾವು ಕೇಳುವ ಪ್ರಶ್ನೆ ಏನು? ಚೆನ್ನಾಗಿದ್ದೀರಾ ಅಲ್ವಾ? ಚೆನ್ನಾಗಿದ್ದೀರಾ ಕೇಳುವ ಪ್ರಶ್ನೆ ಅದು. ಉತ್ತರ ಚೆನ್ನಾಗಿದ್ದೀನಿ. ಅವ್ರು ನಿಜ ಹೇಳ್ತಾರೋ ಸುಳ್ಳು ಹೇಳ್ತಾರೋ ಅವರ ಮುಖದಲ್ಲಿ ಆ ಭಾವನೆಯ ಮುಖಾಂತರ ನಾವು ತಿಳ್ಕೋಬಹುದು ಈ ಮನುಷ್ಯ ನಿಜ ಹೇಳ್ತಿದ್ದಾನ. ಈಗಂತೆಲ್ಲರೂ ಮಾಸ್ಕ್ ಹಾಕೊಂಡಿದ್ದೀರಾ, ಯಾರು ಗೊತ್ತಾಗ್ತಿಲ್ಲ. ಚೆನ್ನಾಗಿದ್ದೀರಾ ಚೆನ್ನಾಗಿಲ್ವಾ, ಹೇಳ್ತಿರೋದು ನಿಜನಾ ಸುಳ್ಳು ಅಂತ ಗೊತ್ತಾಗೋದಿಲ್ಲ. ಯಾಕೆ ಹೇಳಿ? ಎಲ್ಲರೂ ಮಾಸ್ಕ್ ಹಾಕೊಂಡಿದ್ದೀರಾ. ಆದರೆ ಮಾಸ್ಕ್ ತೆಗೆದು ಮಾತಾಡಬೇಕಾದ್ರೆ ಏನಪ್ಪ ಚೆನ್ನಾಗಿದೆಯಾ? ಚೆನ್ನಾಗಿದ್ದೀನಿ ಹಂಗಂದ್ರೆ ಅಲ್ಲೇ ಗೊತ್ತಾಗುತ್ತೆ ಆ ಮನುಷ್ಯನಲ್ಲಿ ಯಾವುದೋ ಕುಂದುಕೊರತೆ ಇದೆ, ಅಂದ್ರೆ ಅವನು ಸಂತೋಷವಾಗಿ ಇಲ್ಲ ಅಂತ. ಹೌದಾ ಅಲ್ವಾ? ಅವನು ಸಂತೋಷವಾಗಿಲ್ಲ ಅಂತ ಅಲ್ಲೇ ಗೊತ್ತಾಗುತ್ತೆ. ಆದರೆ ಒಬ್ಬ ಮನುಷ್ಯ ಹೌದು ಚೆನ್ನಾಗಿದ್ದೀನಿ, ಪರವಾಗಿಲ್ಲ, ಮನುಷ್ಯ ಆನಂದವಾಗಿದ್ದಾನೆ. ಮೇ ಬಿ ಅವನ ಆನಂದ ಶಾಶ್ವತವಲ್ಲ, ಅವನ ಸಂತೋಷ ಶಾಶ್ವತವಲ್ಲ, ಬಟ್ ತಾತ್ಕಾಲಿಕವಾಗಿ ಅವನ ಆನಂದವಾಗಿ ಇದ್ದಾನೆ, ಚೆನ್ನಾಗಿದ್ದಾನೆನೋ ಭಾವನೆ ನಮ್ಮಲ್ಲಿ ಉಂಟಾಗುತ್ತದೆ. ಹೌದು ಪ್ರಿಯರೇ, ಒಬ್ಬ ಮೇಧಾವಿ ಹೇಳ್ತಾನೆ, ನಾವು ಭಾರವಾದ ವಸ್ತುಗಳನ್ನು, ಅನೇಕ ವಸ್ತುಗಳನ್ನು ಒಂದು ಸಣ್ಣ ತಂತಿಗೆ ನೇತಾಕ್ತೇವೆ, ಒಂದು ಸಣ್ಣ ತಂತಿ ಮೇಲೆ ನೇತಾಕ್ತೇವೆ. ಅಂದ್ರೆ ನಾವು
ನಮ್ಮ ಸಂತೋಷವನ್ನು, ಆನಂದವನ್ನು ತಾತ್ಕಾಲಿಕವಾದ ವಸ್ತುಗಳ ಮೇಲೆ ಇಟ್ಟಿದ್ದೇವೆ. ನಮ್ಮ ಸಂತೋಷವನ್ನು, ಆನಂದವನ್ನು ನಾವು ನಶಿಸಿ ಹೋಗುವ ವಸ್ತುಗಳ ಮೇಲೆ ಇಟ್ಟಿದ್ದೇವೆ. ಕೆಲವರಿಗೆ ಸಂತೋಷ ಯಾವ ರೀತಿಯ ಸಂತೋಷ? ಮೊಬೈಲಲ್ಲಿ ಆಟ ಆಡೋದು ಒಂಥರ ಸಂತೋಷ, ಖುಷಿ ಕೊಡುತ್ತೆ. ಈಗಾಗಲೇ ಆನ್ಲೈನ್ ಕ್ಲಾಸ್ನ ಮುಖಾಂತರ ಅನೇಕ ಮಕ್ಕಳ ಕೈಯಲ್ಲಿ ಮೊಬೈಲು. ಏನೋ ಮಾಡ್ತಿದ್ಯಾ, ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡ್ತಿದ್ದೀನಿ. ಬಟ್ ಆ್ಯಕ್ಚುಲಿ ಮಾಡ್ತಿರೋದೇನು? ಅವರು ಆ ಮೊಬೈಲಲ್ಲಿ ಆಟ ಆಡ್ಕೊಂಡು ಖುಷಿಯಾಗಿದ್ದಾರೆ, ಸಂತೋಷವಾಗಿದ್ದಾರೆ. ಒಂದು ತಾತ್ಕಾಲಿಕವಾದ ಸಂತೋಷ. ಇನ್ನು ಕೆಲವರಿಗೆ ಚಾಟ್ ಮಾಡೋದು, ವಾಟ್ಸಪ್ ಇದೆ, ಈಗ ಟ್ವಿಟರ್ ಇದೆ, ಇನ್ಸ್ಟಾಗ್ರಾಮ್ ಇದೆ. ಸೊ ಇದರಲ್ಲಿ ಚಾಟ್ ಮಾಡೋದು, ಅದು ಅವರಿಗೆ ತಾತ್ಕಾಲಿಕವಾದ ಸಂತೋಷವನ್ನು ನೀಡುತ್ತದೆ. ಇನ್ನು ಕೆಲವರಿಗೆ ಗಂಟಾನುಗಟ್ಟಲೆ ಮಾತಾಡ್ತಾ ಇರೋದು ಆ ಸಂತೋಷ. ಇನ್ನು ಕೆಲವರಿಗೆ ನಿದ್ದೆ ಮಾಡೋದ್ರಲ್ಲಿ ಸಂತೋಷ. ಇನ್ನು ಕೆಲವರಿಗೆ ತಿನ್ನೋದ್ರಲ್ಲಿ ಸಂತೋಷ. ಇಲ್ಲಿದ್ದ ಕೊಯರ್ಗೆ ಆಡೋದ್ರಲ್ಲಿ ಸಂತೋಷ. ಸೊ ಎಲ್ರಿಗೂ ಒಂದಲ್ಲ ಒಂದು ರೀತಿಯ ಸಂತೋಷವನ್ನು ಕೊಡುತ್ತದೆ. ಹೇಗೆ ಆ ಮೇಧಾವಿ ಹೇಳ್ದ, ನಾವು ಭಾರವಾದ ವಸ್ತುಗಳನ್ನು ಒಂದು ಸಣ್ಣ ತಂತಿಯ ಮೇಲೆ ನೇತಾಡ್ತೇವೆ. ಭಾರವಾದ ವಸ್ತುಗಳನ್ನು ಸಣ್ಣ ತಂತಿಯ ಮೇಲೆ ನೇತಾಡಿದ್ರೆ ಎಷ್ಟು ಕಾಲ ಅದು ಆ ಭಾರವನ್ನು ತಡಿಬಹುದು? ಕಟ್ಟಾಗಿ ಬೀಳಲ್ವಾ? ಬೀಳಲ್ವಾ? ಬಿದ್ದೇ ಬೀಳುತ್ತೆ. ಯಾಕೆ ಹೇಳಿ? ಸಣ್ಣ ತಂತಿ ಭಾರದ ವಸ್ತುಗಳನ್ನು ಹೆಚ್ಚು ಕಾಲ ಭರಿಸುವುದಿಲ್ಲ. ಅದು ಕಟ್ಟಾಗಿ ಖಂಡಿತವಾಗಿ ಬಿದ್ದೇ ಬೀಳುತ್ತದೆ. ಅದೇ ನಾವು ಮಾಡುತ್ತಿರುವ ಒಂದು ತಪ್ಪು. ಸಂತೋಷ ಬೇಕು, ನಾನು ಹೇಳಿದಾಗೆ ಯಾರಿಗೆ ಸಂತೋಷ ಬೇಡ, ಎಲ್ರಿಗೂ ಬೇಕು ಸಂತೋಷ. ಆದರೆ ಯಾವ ರೀತಿಯ ಸಂತೋಷ? ಶಾಶ್ವತವಾದ ಸಂತೋಷನೋ ಅಥವಾ ತಾತ್ಕಾಲಿಕವಾದ ಸಂತೋಷನೋ? ಈಗ ಹೇಳಿದ್ದಲ್ಲ, ಈ ಫೋನು, ಈ ಚಾಟಿಂಗು, ಈ ಕೊಯರ್ ಸಿಂಗಿಂಗು, ನಿದ್ದೆ ಮಾಡೋದು, ತಿನ್ನೋದು, ಅವು ನಮಗೆ ಶಾಶ್ವತವಾದ ಸಂತೋಷವನ್ನು ನೀಡುತ್ತಾ? ಅಥವಾ ಕೇವಲ ಕೆಲವು ಕ್ಷಣಗಳು ಮಾತ್ರ, ಅಥವಾ ತಾತ್ಕಾಲಿಕ ಸಂತೋಷವನ್ನು ನೀಡುತ್ತಾ? ಆದರೆ ಮನುಷ್ಯನಿಗೆ ಬೇಕಾಗಿರೋದು ಇದೆ. ಶಾಶ್ವತವಾದ ಸಂತೋಷ ಯಾರಿಗೂ ಬೇಕಾಗಿಲ್ಲ. ಏಕೆಂದರೆ ಶಾಶ್ವತವಾದ ಸಂತೋಷ ಸ್ವಲ್ಪ ಕಷ್ಟಕರವಾದದ್ದು. ಅದಕ್ಕೆ ಶ್ರಮ ಬೇಕು. ಆ ಶ್ರಮ ಪಡೋರು ತುಂಬಾನೇ ಕಡಿಮೆ. ಇಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿದ್ದೇವೆ. ಏನಕ್ಕೋಸ್ಕರ? ಆಕ್ಚುಲಿ ನಾವು ಒಟ್ಟಾಗಿ ಸೇರಿರೋದು ಆ ಶಾಶ್ವತವಾದ ಸಂತೋಷವನ್ನು ಪಡೆಯಲು, ಹೌಲ್ವಾ? ಶಾಶ್ವತವಾದ ಸಂತೋಷವನ್ನು ಪಡೆಯಲು. ಯಾರಿಗಾದ್ರೂ ಕಾಯಿಲೆ ಇದ್ರೆ ಡಾಕ್ಟರ್ ಹತ್ರ ಹೋಗ್ತೀರಾ. ಏನಕ್ಕೋಸ್ಕರ ಹೋಗ್ತೀರಾ? ಬರೀ ಅರ್ಧ ಕ್ಯೂರ್ ಆಗೋದಕ್ಕ, ಅಲ್ಲ ಪೂರ್ತಿ ಗುಣ ಆಗೋದಕ್ಕ? ಸಂಪೂರ್ಣವಾಗಿ ಗುಣ ಹೊಂದಲು. ಡಾಕ್ಟರ್ ಸಂಪೂರ್ಣ ಗುಣ ಮಾಡೋಕ್ಕಾಗುತ್ತಾ? ಒಂದು ಕಾಯಿಲೆ ಹೋದ್ರೆ ಇನ್ನೊಂದು ಕಾಯಿಲೆ ಬಂದೇ ಬರುತ್ತೆ. ಅಂದಮೇಲೆ ನಾವು ಈ ಶಾಶ್ವತವಾದ ಸಂತೋಷವನ್ನು ಪಡೆದುಕೊಳ್ಳುವುದು ಎಲ್ಲಿ? ವೇರ್ ಕ್ಯಾನ್ ವಿ ಗೆಟ್ ದ ಲಾಂಗ್ ಲಾಸ್ಟಿಂಗ್ ಹ್ಯಾಪಿನೆಸ್? ಎಲ್ಲಿ ಪಡ್ಕೊಳ್ಳೋದು ಈ ಶಾಶ್ವತವಾದ ಸಂತೋಷವನ್ನು? ಎಲ್ಲಿ? ದೇವರಲ್ಲಿ ಅಂದ ತಕ್ಷಣ ನಾವು ಪೂಜೆಗೆ ಬಂದ್ರೆ ಈ ನೋವೇನ ಪೂಜೆಯಲ್ಲಿ ಭಾಗವಹಿಸಿ ನೋವೇನ ಪ್ರಾರ್ಥನೆ ಮಾಡಿಬಿಟ್ರೆ ಸಂತೋಷ ಸಿಗ್ಬಿಡುತ್ತಾ? ಇಲ್ಲ. ಬದಲಿಗೆ ನಾವು ದೇವರಲ್ಲಿ ಐಕ್ಯತೆಯನ್ನು ಹೊಂದಿದಾಗ ಮಾತ್ರ, ಅನ್ಯೋನ್ಯತೆಯನ್ನು ಹೊಂದಿದಾಗ ಮಾತ್ರ ನಮಗೆ ಶಾಶ್ವತವಾದ ಆ ಸಂತೋಷ, ಆನಂದ ದೊರೆಯುತ್ತದೆ. ಪ್ರಭು ಕ್ರಿಸ್ತರು ಹೇಳ್ತಾರೆ ಯೋಹಾನನ ಶುಭ ಸಂದೇಶದಲ್ಲಿ, ಅಧ್ಯಾಯ ಹೇಳೋದಿಲ್ಲ. ನಾನು ಹೇಳಿದ್ರೆ ನೀವು ಅದನ್ನ ಡೈರೆಕ್ಟಾಗಿ ಹೋಗಿ ಓದ್ತೀರಾ. ನಾನು ಹೇಳೋದಿಲ್ಲ ಅಧ್ಯಾಯ, ಹುಡುಕಿ ಎಲ್ಲಿದೆ ಅಂತ. ಯೋಹಾನನ ಶುಭ ಸಂದೇಶ 1ರಿಂದ ಫುಲ್ಲು ಓದಿ. ಅದ್ರಲ್ಲಿ ಹೇಳ್ತಾರೆ, ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ, ತಂದೆ ದೇವರಲ್ಲಿ, ತಂದೆಯೇ, ನೀವು ಹೇಗೆ ಅನ್ಯೋನ್ಯತೆಯಿಂದ ಇದ್ದೀವೋ ಅದೇ ರೀತಿ ನಾನು ಪ್ರೀತಿಸುವ ಈ ಜನರು ಸಹ ನನ್ನಲ್ಲಿ, ನಿಮ್ಮಲ್ಲಿ, ಅಂದರೆ ನಮ್ಮಲ್ಲಿ ಅನ್ಯೋನ್ಯತೆಯಿಂದ ಇರಬೇಕು, ಐಕ್ಯತೆಯಿಂದ ಇರಬೇಕು ಎಂದು ಪ್ರಾರ್ಥನೆಯನ್ನು ಮಾಡುತ್ತಾರೆ. ಯಾಕೆ ಹೇಳಿ? ನಾವು ಯಾವಾಗ ದೇವರಲ್ಲಿ ಐಕ್ಯತೆಯಿಂದ, ಅನ್ಯೋನ್ಯತೆಯಿಂದ ಇರ್ತೇವೋ ಆಗ ನಮಗೆ ಶಾಶ್ವತವಾದ ಆ ಆನಂದ ಖಂಡಿತವಾಗಿ ದೊರೆಯುತ್ತದೆ. ಈಗ ದೇವರಲ್ಲಿ ಅನ್ಯೋನ್ಯತೆಯಿಂದ ಇರಲು ನಮ್ಮಿಂದ ಸಾಧ್ಯವಿಲ್ಲ. ಕೇವಲ ಅಲ್ಪ ಮಾನವರಾದ ನಮ್ಮಿಂದ ಅದು ಸಾಧ್ಯವಿಲ್ಲ. ನಮಗೆ ಒಬ್ಬರ ಸಹಾಯ ಅವಶ್ಯಕತೆ ಇದೆ. ಯಾರ ಸಹಾಯ ಅವಶ್ಯಕತೆ ಇದೆ? ಜೋರಾಗಿ, ಪವಿತ್ರಾತ್ಮರ ಸಹಾಯ ಅವಶ್ಯಕತೆ ಇದೆ.
ನಾವು ಹೋದ ಭಾನುವಾರ ಪ್ರಭು ಕ್ರಿಸ್ತರ ದೀಕ್ಷಾಸ್ಥಾನದ ಹಬ್ಬವನ್ನು ಕೊಂಡಾಡಿದೆವು. ಪ್ರಭು ಯೇಸು ಕ್ರಿಸ್ತರು ಆ ಜೋರ್ಡನ್ ನದಿಯಲ್ಲಿ ಇಳಿದಾಕ್ಷಣ ಸ್ನಾನ ದೀಕ್ಷೆಯನ್ನು ಪಡೆಯುವಾಗ 3 ಅಂಶಗಳು ಘಟನೆಗಳು ನಡೆಯುತ್ತವೆ. ಒಂದು, ಆಕಾಶ ತೆರೆಯುವುದು. ಇನ್ನೊಂದು, ಪವಿತ್ರಾತ್ಮರು ಪಾರಿವಾಳದ ರೂಪದಲ್ಲಿ ಅವರ ಮೇಲೆ ಬಂದು ನೆಲೆಸುವುದು. 3, ದೇವರ ವಾಣಿ. ನೋಡಿ, ಯೇಸು ಕ್ರಿಸ್ತರು 30 ವರ್ಷ ಏದೋ ಜೀವನ ಮಾಡ್ತಿದ್ರು. ಎಲ್ಲಿದ್ರು, ಏನ್ ಮಾಡ್ತಿದ್ರು ಅಷ್ಟು ಸ್ಪಷ್ಟವಾಗಿ ನಮಗೆ ತಿಳಿದಿಲ್ಲ. ಯಾವಾಗ ಅವರು ತಮ್ಮ ಬಹಿರಂಗ ಜೀವನವನ್ನು ಪ್ರಾರಂಭಿಸಲು ಮುಂದಾದರೂ ಆಗ ಪವಿತ್ರಾತ್ಮರು ಆಕಾಶದಿಂದ ಇಳಿದು ಬಂದು ಅವರ ಮೇಲೆ ನೆಲೆಸಿದರು. ಅವರು ಪವಿತ್ರಾತ್ಮರಿಂದ ಪ್ರೇರಣೆಯನ್ನು ಹೊಂದರು, ಪವಿತ್ರಾತ್ಮ ಭರಿತರಾದರು. ತದನಂತರ 40 ದಿನ ಮರಳುಗಾಡಿನಲ್ಲಿ ಹೋಗಿ ಪ್ರಾರ್ಥನೆ ಉಪವಾಸದಲ್ಲಿ ಕೈಗೊಂಡರು. ಪವಿತ್ರಾತ್ಮರ ವರಗಳಿಂದ, ಪವಿತ್ರಾತ್ಮರ ಆ ಶಕ್ತಿಯಿಂದ. ಮತ್ತೆ 3 ವರ್ಷ ತಮ್ಮ ಪ್ರೇಷಿತರೊಡನೆ ಇದ್ದು ಅವರಿಗೆಲ್ಲವನ್ನೂ ಕಲಿಸಿದ್ರು. ಅವ್ರಿಗೆ ಹೇಳಿಬಹುದಿತ್ತು, ಯೇಸು ಕ್ರಿಸ್ತರು ಎಲ್ಲ ಕಲಿಸಿದ್ದೀನಿ ತಾನೆ, ಇವಾಗ ನಾನು ಸತ್ತೋದೆ, ಮರಣ ಹೊಂದಿದ್ದೀನಿ, ಇವಾಗ ಪುನರುತ್ಥಾನನೂ ಆದೆ, ನಿಮ್ಮ ಜೊತೆ ಇದ್ದೀನಿ 40 ದಿನ, ಸ್ವರ್ಗಕ್ಕೆ ಯಾರನ್ನು ಹೋಗ್ತಾ ಇದ್ದೀನಿ, ಹೋಗಿ ಈಗ ನಿಮ್ದು ಕೆಲಸ, ಶುಭ ಸಂದೇಶವನ್ನು ಸಾರಿ ಅಂತ ಹೇಳ್ಬೋದಿತ್ತು. ಹೇಳಿದ್ರ? ಇಲ್ಲ. ವೆಯ್ಟ್ ಮಾಡಿ. ಎಲ್ಲಿ ವೆಯ್ಟ್ ಮಾಡಿ? ನಿಮಗೆ ಒಬ್ಬ ಸಹಾಯಕನನ್ನು ಕಳಿಸುತ್ತೇನೆ. ಆ ಸಹಾಯಕನು ಬಂದ ಮೇಲೆ ನೀವು ಪ್ರಪಂಚದ ಎಲ್ಲೆಡೆ ಹೋಗಿ ಶುಭ ಸಂದೇಶವನ್ನು ಸಾರಿ. ಅದೇ ನಾವು ನೋಡೋದು ಅಪೊಸ್ತಲರ ಕಾರ್ಯಕಲಾಪಗಳಲ್ಲಿ ಅಧ್ಯಾಯ 2 ಬಿಟ್ಟೆ. ಅದರಲ್ಲಿ ನಾವು ನೋಡ್ತೇವೆ, ಯಾವಾಗ ಪ್ರೇಷಿತರು ಪವಿತ್ರಾತ್ಮ ಭರಿತರಾದರೋ ತದನಂತರ ಯೇಸುವಿನ ಆ ಸಂದೇಶವನ್ನು ಜನರಿಗೆ ಸಾರಿದರು. ಅದೇ ಪವಿತ್ರಾತ್ಮರನ್ನು ನಮಗೆ ನೀಡಿದ್ದಾರೆ. ದೀಕ್ಷಾ ಸ್ಥಾನದಲ್ಲಿ ಅದೇ ಪವಿತ್ರಾತ್ಮರನ್ನು ನಾವು ಪಡೆದಿದ್ದೇವೆ. ದೃಢೀಕರಣದಲ್ಲಿ ನಮ್ಮ ವಿಶ್ವಾಸವನ್ನು ಆ ಪವಿತ್ರಾತ್ಮರು ದೃಢಪಡಿಸಿದ್ದಾರೆ. ಆ ಪವಿತ್ರಾತ್ಮರ ವರಗಳಿಂದ, ಫಲಗಳಿಂದ ನಾವು ದೇವರಲ್ಲಿ ಐಕ್ಯತೆಯನ್ನು ಪಡೆಯಬಹುದು. ಅದಕ್ಕೆ ಸಂತ ಪೌಲ ಹೇಳುತ್ತಾನೆ ಏನಂತ ಹೇಳ್ತಾರೆ? ಸಂತ ಪೌಲರು ಅನೇಕ ಹೇಳಿದ್ದಾರೆ ಅಲ್ವಾ? ಸಂತ ಪೌಲರು ತುಂಬಾನೇ ಹೇಳಿದ್ದಾರೆ. ಏನು ಹೇಳಿದ್ದಾರೆ? ತುಂಬಾನೇ ಹೇಳಿದ್ದಾರೆ. ಸಂತ ಪೌಲ ಹೇಳುವುದಿಷ್ಟೇ, ನನ್ನಲ್ಲಿರುವ ಆ ಆತ್ಮ ದೇವರನ್ನು ತಂದೆ ಎಂದು ಕೂಗಲು ಪ್ರೇರೇಪಿಸುತ್ತದೆ. ನನ್ನಲ್ಲಿರುವ ಆತ್ಮ, ಆ ಪವಿತ್ರಾತ್ಮ ದೇವರನ್ನು ತಂದೆ ಎಂದು ಕೂಗಲು ಪ್ರೇರೇಪಿಸುತ್ತದೆ. ಅದು ಪ್ರಿಯರೇ, ಪವಿತ್ರಾತ್ಮರಿಂದ ಮಾತ್ರ ನಾವು ಯಾವಾಗ ಪವಿತ್ರಾತ್ಮರ ಸಹಾಯದಿಂದ, ಅವರ ಪ್ರೇರಣೆಯಿಂದ ದೇವರಲ್ಲಿ ಅನ್ಯೋನ್ಯತೆಯನ್ನು ಕಂಡುಕೊಳ್ಳುತ್ತೇವೋ, ದೇವರಲ್ಲಿ ಐಕ್ಯತೆಯನ್ನು ಮಾಡಿಕೊಳ್ಳುತ್ತೇವೋ, ಆಗ ಮಾತ್ರ ನಾವು ಸಂತೋಷವನ್ನು, ಆನಂದವನ್ನು, ಯಾವ ರೀತಿಯ ಆನಂದ, ಯಾವ ರೀತಿಯ ಸಂತೋಷ, ಶಾಶ್ವತವಾದ ಆ ಸಂತೋಷವನ್ನು, ಆನಂದವನ್ನು ಪಡೆಯಲು ಸಾಧ್ಯ. ಇಂದಿನ ಶುಭ ಸಂದೇಶದಲ್ಲಿ ನಾವು ಆಲಿಸಿದೆವು, ನೀವೆಲ್ಲರೂ ದುಃಖ ಪಡುತ್ತೀರಿ. ಅದು ಕೇವಲ ತಾತ್ಕಾಲಿಕವಾದುದು ಮಾತ್ರ. ಯಾವಾಗ ನಾನು ಬರ್ತೀನೋ, ನೀವು ಯಾವಾಗ ನನ್ನಲ್ಲಿ ಬಂದು ನೆಲೆಸುತ್ತೀರೋ, ಆಗ ನಿಮ್ಮ ದುಃಖಗಳು ನಿಮ್ಮನ್ನು ಅಗಳುತ್ತವೆ, ನಿಮ್ಮನ್ನು ಬಿಟ್ಟು ಹೋಗುತ್ತವೆ. ಅಲ್ಲಿರುವುದು ಕೇವಲ ಆನಂದ ಮತ್ತು ಸಂತೋಷ. ಪ್ರಿಯರೇ, ನಮ್ಮ ಜೀವನ ಯಾವ ರೀತಿ ಅಂತ ಹೇಳಲ್ಲ ಕೇಳಿ. ಒಂದು ಕಥೆ ಹೇಳ್ತೀನಿ. ಒಮ್ಮೆ ಪ್ರಭು ಯೇಸು ಕ್ರಿಸ್ತರು ಒಂದು ಮನೆಗೆ ಬರ್ತಾರೆ, ಒಂದು ಮನೆಗೆ ಭೇಟಿ ಕೊಡ್ತಾರೆ. ಸೊ ಮನೆಯಲ್ಲಿ ಗಂಡ ಹೆಂಡತಿ ಕುತ್ಕೊಂಡು ಟಿವಿ ನೋಡ್ತಾ ಇರ್ತಾರೆ. ಕಾಲಿಂಗ್ ಬೆಲ್ ಹೊಡೆಯುತ್ತೆ. ಪ್ರಭು ಯೇಸು ಕ್ರಿಸ್ತರು ಕೊಡ್ತಾರೆ. ಗಂಡನಿಗೆ ಆಶ್ಚರ್ಯ, ಓ ಪ್ರಭು ಯೇಸು ಕ್ರಿಸ್ತರು ನಮ್ಮ ಮನೆಗೆ ಬಂದಿದ್ದಾರೆ, ಬನ್ನಿ ಯೇಸುವೆ ಬನ್ನಿ ಅಂತ ಟಿವಿನ ಆಫ್ ಮಾಡಿ, ಟಿವಿ ಹಾಲಲ್ಲಿ ಇರುತ್ತಲ್ಲ ಯಾವಾಗಲೂ ಟಿವಿ, ಸೊ ಹಾಲಲ್ಲಿ ಕೂರಿಸ್ತಾರೆ, ಬನ್ನಿ ಯೇಸುವೆ ಕುತ್ಕೊಳ್ಳಿ. ಎಷ್ಟು ಆನಂದ. ಹೀಗೆ ಯೇಸುವಿನ ಹತ್ರ ಮಾತಾಡ್ತಾ ಇರ್ತಾರೆ, ಕಷ್ಟ ಸುಖ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ಒಂದು ಬೆಲ್ ಹೊಡೆಯುತ್ತೆ. ಒಂದು ಬೆಲ್ಲು ಬರ್ತಾರೆ, ಓಪನ್ ಮಾಡ್ತಾರೆ. ಫಾದರ್ ರೋವೆಲ್, ಶೈನ್ ಇನ್ಚಾರ್ಜ್ ಫಾದರ್ ರೋವೆಲ್. ಫಾದರ್, ನಿಮ್ಮ ಸರ್ಮನ್ ಎಷ್ಟು ಸೂಪರ್ ಇದೆ ಗೊತ್ತಾ, ಬನ್ನಿ ಫಾದರ್. ಸೆಂಟ್ರಲ್ ಕೂತಿದ್ದ ಯೇಸುವಿಗೆ, ನಿಮ್ಗೆ ಗೊತ್ತಾ ಒಂದು ಯೇಸುವೆ, ಇವರು ನಮ್ಮ ಶ್ರೈನ್ ಇದೆಲ್ಲ ಬಿಕರ್ನಗತ್ತೆ ಶ್ರೈನು, ಆ ಶ್ರೈನ್ ಇನ್ಚಾರ್ಜ್ ಇವರು.
ಸೊ ಇವ್ರು ಎಷ್ಟು ಚೆನ್ನಾಗಿ ಸರ್ಮನ್ ಕೊಡ್ತಾರೆ ಗೊತ್ತಾ, ನಿಮ್ಮ ಬಗ್ಗೆ ಎಷ್ಟು ಪ್ರಬೋಧನೆ ಮಾಡ್ತಾರೆ ಗೊತ್ತಾ, ಇವರಿಗೆ ಸ್ವಲ್ಪ ಜಾಗ ಬಿಡಿ, ನೀವು ಸ್ವಲ್ಪ ಸೈಡಿಗೆ ಕೂತ್ಕೊಳ್ಳಿ. ಸೊ ಯೇಸು ಸೆಂಟ್ರಲ್ಲಿ ಇದ್ದ ಯೇಸು ಈಗ ಸ್ವಲ್ಪ ಸೈಡಿಗೆ ಹೋದ್ರು. ಸೊ ಫಾದರಿಗೆ ಸೆಂಟ್ರ್ ಜಾಗ ಸಿಕ್ತು. ಸ್ವಲ್ಪ ಹೊತ್ತು ನಂತರ ಇನ್ನೊಂದು ಫಾದರ್ ಹತ್ರ ಮಾತಾಡ್ತಾ ಇರ್ತಾರೆ, ಮತ್ತೆ ಬೆಲ್ ಹೊಡೆಯುತ್ತೆ. ಸಡನ್ನಾಗಿ ನೋಡಿದರೆ ಯಡಿಯೂರಪ್ಪ ಚೀಫ್ ಮಿನಿಸ್ಟರು. ಯಡಿಯೂರಪ್ಪ, ಅಯ್ಯೋ ಯಡಿಯೂರಪ್ಪ ನಮ್ಮ ಮನೆಗೆ ಸಂತೋಷ ನೋಡಿ, ಎಷ್ಟು ಥರ ಖುಷಿ ಪಡ್ತಿದ್ದೀರಾ ಅಂದರೆ ಸಂತೋಷ ಆಗುತ್ತೆ ಅಲ್ವಾ. ಬನ್ನಿ ಬನ್ನಿ ಸರ್ ನೀವು ಚೀಫ್ ಮಿನಿಸ್ಟರು ನಮ್ಮ ಮನೆಗೆ ಬನ್ನಿ ಸರ್ ಕೂತ್ಕೊಳ್ಳಿ. ಅವ್ರ ಹತ್ರ ಮಾತಾಡ್ತಾ ಇರ್ತಾರೆ. ಈಗ ಸೆಂಟ್ರಲ್ ಇದ್ದ ಯೇಸು ಸೈಡಿಗೆ, ಫಾದರ್ ರೋವೆಲ್ ಚೀಫ್ ಮಿನಿಸ್ಟರ್ ಬಂದಿದ್ದಾರೆ ಫಾದರ್, ಸ್ವಲ್ಪ ಜಾಗ ಬಿಡಿ, ಸೈಡಿಗೆ ಹೋಗಿ, ಸ್ವಲ್ಪ ಸೈಡಿಗೆ ಹೋಗಿ. ಸೊ ಸೆಂಟ್ರಲ್ ಇದ್ದ ಫಾದರ್ ರೋವೆಲ್ ಇವಾಗ ಯೇಸುವಿನ ಇನ್ನೊಂದು ಸ್ಥಾನವನ್ನು ಪಡ್ಕೊಂಡ್ರು. ಯೇಸು ಇನ್ನು ಕಾರ್ನರ್ಗೆ ಹೋಗ್ತಾ ಇದ್ದಾರೆ. ಹೀಗೆ ಮಾತಾಡ್ತಾ ಇರಬೇಕಾದ್ರೆ ಸಡನ್ನಾಗಿ ಇನ್ನೊಂದು ಬೆಲ್ಲು. ಬಿಷಪ್ ಪೌಲ್ ಸಲ್ದಾನ ಹೊರಗಡೆ ಇಡೀ ಮಂಗಳೂರು ಧರ್ಮಸಭೆಯೇ ಇಲ್ಲಿ ಬಂದ್ಬಿಟ್ಟಿದೆ. ಸೊ ಫಾದರ್ ಬಿಷಪ್ ಬಂದಿದ್ದಾರೆ. ಅಯ್ಯೋ ಎಂಥ ಖುಷಿ, ಎಂಥ ಆನಂದ, ಬಿಷಪ್ ನಮ್ಮನೆಗೆ ಅಲ್ವಾ, ನಮ್ಮನೆ ಖುಷಿ. ಹೋಗಿ ಯಡಿಯೂರಪ್ಪ ಅವರೇ, ಇವರು ನಮ್ಮ ಬಿಷಪ್, ಮುಖ್ಯವಾದ ವ್ಯಕ್ತಿ, ನಮ್ಮ ಕ್ರೈಸ್ತರಿಗೆ ಪ್ರಾಮುಖ್ಯವಾದ ಒಬ್ಬ ವ್ಯಕ್ತಿ, ಸ್ವಲ್ಪ ಜಾಗ ಬಿಡಿ. ಸೊ ಈಗ ಯಡಿಯೂರಪ್ಪ ಸೈಡಿಗಾಗ, ಫಾದರ್ ರೋವೆಲು ಸೈಡಿಗಾದರು, ಜೀಸಸ್ ಇನ್ನೂ ಸೈಡಿಗೆ ಹೋದರು. ಸೆಂಟ್ರಲಿ ಬಿಷಪ್. ಅದೇ ರೀತಿ ಈಗ ಇನ್ನೊಂದು ಬೆಲ್ಲು, ಯಾರು ಪೋಪ್ ಬಂದರು. ಅಯ್ಯೋ ಪೋಪ್. ಸೊ ಪೋಪ್ ಬಂದಿದೆ, ಯೇಸುವಿಗೆ ಆಗಲೇ ಹೊರಗಡೆ ಓಡಿಸಾಯಿತು. ಯೇಸು ಅಲ್ಲಿಲ್ಲ, ಯೇಸುಗೆ ಜಾಗನೇ ಇಲ್ಲ. ಹಾಲ್ ಎಷ್ಟು, ನಿಮ್ಮ ಹಾಲ್ ಎಷ್ಟು ದೊಡ್ಡದಿರ್ಬೋದು ಆ್ಯಕ್ಚುಲಿ, ಎಷ್ಟು ಮಂದಿ ಕೂರ್ಬೋದು ಅಲ್ವಾ. ಇವಾಗ ಯೇಸುವಿಗೆ ಜಾಗ ಇಲ್ಲ, ಹೋಯ್ತು ಯೇಸು. ಅದೇ ನಮ್ಮ ಜೀವನ ಪ್ರಾಮುಖ್ಯತೆ, ಯಾವುದಕ್ಕೆ ನಾವು ಪ್ರಾಮುಖ್ಯತೆಯನ್ನು ನೀಡ್ತಿದ್ದೇವೆ? ತಾತ್ವಲಿಕವಾದ ಈ ವಸ್ತುಗಳಿಗ, ಪ್ರಾಪಂಚಿಕವಾದ ವಸ್ತುಗಳಿಗ, ನಶಿಸಿ ಹೋಗುವ ಈ ವಸ್ತುಗಳಿಗ, ಅಥವಾ ಶಾಶ್ವತವಾಗಿ ಉಳಿಯುವ ಆ ದೇವರಿಗ? ನಮ್ಮ ಜೀವನ ಇದು. ಯಾವುದು ನಮಗೆ ತಾತ್ಕಾಲಿಕವಾಗಿ ಸಂತೋಷ ಕೊಡುತ್ತದೋ ನಾವು ಅದಕ್ಕೆ ಬೇಗ ಅಟ್ರಾಕ್ಟ್ ಆಗಿಬಿಡ್ತೀವಿ. ಅಟ್ರಾಕ್ಟ್ ಆಗಿ ಅದನ್ನು ಪಡೆದುಕೊಳ್ಳಲು ಹೋಗ್ತೀವಿ. ಆ ನಿರಂತರವಾದ ಶಾಶ್ವತವಾದ ಆ ಆನಂದವನ್ನು ನಾವು ಬದಿಗಿಡ್ತಾ ಇದ್ದೀವಿ. ಬದಿಗಿಟ್ಟು ಅದನ್ನು ಹೊರಗಡೆನೆ ಕಳಿಸ್ತಾ ಇದ್ದೀವಿ. ಹೌದು ಪ್ರಿಯರೇ, ಇದೇ ನಮ್ಮ ನಿಜವಾದ ಜೀವನ. ಇವತ್ತು ನಮ್ಮ ಧರ್ಮಸಭೆಯಲ್ಲಿ ಅನೇಕ ಸಂತರಿದ್ದಾರೆ. ಕಾರಣ ಯಾಕೆ? ಅವರು ಈ ಪ್ರಪಂಚದ ವಸ್ತುಗಳಿಗೆ ಬೆಲೆ ಕೊಟ್ಟರು, ಅದನ್ನು ಬಿಟ್ಟು ಅದರಿಂದ ದೂರ ಹೋಗ್ಲಿಲ್ಲ. ಪ್ರಪಂಚದ ವಸ್ತುಗಳು ಮುಖ್ಯ, ಬೇಕು ನಮಗೆ, ಆದರೆ ಅವೇ ಶಾಶ್ವತವಲ್ಲ, ಅದೇ ಪ್ರಾಮುಖ್ಯವಲ್ಲ. ಆ ಪ್ರಪಂಚದ ವಸ್ತುಗಳಿಂದ ನಾವು ನಿರಂತರವಾದ ಶಾಶ್ವತವಾದ ಆ ಆನಂದದ ಕಡೆಗೆ ನಾವು ಸಾಗಬೇಕು. ಆದರೆ ಏನ್ ಮಾಡ್ತಿದ್ದೀವಿ ನಾವು? ಮಾಡ್ತಿರೋದೇನು? ಪ್ರಪಂಚದ ವಸ್ತುಗಳಿಗೆ ಮಾರಿ ಹೋಗ್ಬಿಟ್ಟಿದ್ದೀವಿ. ಇಲ್ಲೇ ಇದ್ದೀವಿ ನಾವು, ನಮ್ಮನ್ನು ನಾವೇ ಪ್ರಪಂಚದ ವಸ್ತುಗಳಿಗೆ ಮಾರ್ಕೊಂಡ್ಬಿಟ್ಟಿದ್ದೀವಿ. ಅದರಿಂದ ಬಿಟ್ಟು ಬರಕ್ಕಾಗ್ತಿಲ್ಲ. ಹೌದು ಪ್ರಿಯರೇ, ಇಂದಿನ ಈ ದಿವ್ಯ ಬಲಿ ಪೂಜೆಯಲ್ಲಿ ನಮಗಾಗಿ ನಾವು ಪ್ರಾರ್ಥಿಸೋಣ. ಆ ಬಾಲ ಯೇಸುವಿನಲ್ಲಿ ಪ್ರಾರ್ಥಿಸೋಣ. ನಾವು ನಿಮ್ಮಲ್ಲಿ ಐಕ್ಯತೆಯನ್ನು ಹೊಂದು, ನೀವು ಹೇಗೆ ಪಿತನಲ್ಲಿ ಪವಿತ್ರಾತ್ಮರಲ್ಲಿ ಐಕ್ಯರಾಗಿದ್ದೀರೋ ಅದೇ ರೀತಿ ನೀವು ಪ್ರೀತಿಸಿದ ಜನಾಂಗ ನಾವು, ನಮಗಾಗಿ ನೀವು ಪ್ರಾಣವನ್ನು ನೀಡಿದ್ದೀರಿ. ನಿಮ್ಮಲ್ಲಿ ಐಕ್ಯತೆಯನ್ನು ಹೊಂದಿ ಆ ನಿರಂತರವಾದ ಶಾಶ್ವತವಾದ ಸಂತೋಷವನ್ನು ಸವಿಯಲು ನಮಗೆ ಪ್ರೇರೇಪಣೆಯನ್ನು ನೀಡಿರಿ. ಆ ಪವಿತ್ರಾತ್ಮರು ನಮ್ಮೆಲ್ಲರನ್ನು ಪ್ರೇರೇಪಿಸಲಿ. ಆಮೇನ್. ನನ್ನ ಪ್ರೀತಿಯ ಸೃಷ್ಟಿಕರ್ತನೇ,
ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ತಮ್ಮ ಕರಗಳಿಂದ ಸ್ವೀಕರಿಸಲಿ. ಸರ್ವಶಕ್ತ ಪಿತನೇ, ಯೇಸುವಿನ ನಾಮದಲ್ಲಿ ನಾವು ಅರ್ಪಿಸುವ ಕಾಣಿಕೆಗಳನ್ನು ದಯೆಯಿಂದ ಅಂಗೀಕರಿಸಲು ಚಿತ್ತರಾಗಿರಿ. ಏಕೆಂದರೆ ಅತ್ಯಂತ ಕರುಣೆಯಿಂದ ನಿಮ್ಮ ಪುತ್ರರೇ ವಾಗ್ದಾನ ಮಾಡಿರುವಂತೆ ಅವರ ನಾಮದಲ್ಲಿ ನಾವು ಕೇಳುವುದನ್ನೆಲ್ಲ ಪಡೆಯುವೆಂಬ ಭರವಸೆ ನಮಗಿದೆ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಹೃದಯಗಳನ್ನು ಮೇಲೆ ಕೆತ್ತಿರಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನಮ್ಮ ಸ್ತುತಿ ನಿಮಗೆ ಅಗತ್ಯವಿಲ್ಲದಿದ್ದರೂ ನಮ್ಮ ಉಪಕಾರ ಸ್ಮರಣೆಯೇ ನಿಮಗೆ ಕೊಡುಗೆಯಾಗಿದೆ. ಏಕೆಂದರೆ ನಮ್ಮ ಸ್ತುತಿಗಳು ನಿಮ್ಮ ಘನತೆಗೆ ಏನನ್ನೂ ಹೆಚ್ಚಿಸಲವಾದರೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ಅವು ನಮಗೆ ರಕ್ಷಣೆಗೆ ಉಪಯುಕ್ತವಾಗಿವೆ. ಆದುದರಿಂದ ದೂತಗಣಗಳ ಸಮೂಹದೊಂದಿಗೆ ನಿಮ್ಮನ್ನು ಸ್ತುತಿಸುತ್ತಾ ಆನಂದದಿಂದ ಘೋಷಿಸುತ್ತೇವೆ. ಪ್ರಭು ಪರಿಶುದ್ಧನು, ಪಾವನನೇ ಪ್ರಭು ಪರಿಶುದ್ಧನು, ಸಕಲ ಸೃಷ್ಟಿಗೆ ಪರಮನು ನೀನು, ಸಕಲ ಸೃಷ್ಟಿಗೆ ಪರಮನು ನೀನು, ಪಾವನನೇ ಪ್ರಭು ಪರಿಶುದ್ಧನು, ಇಹ ಪರ ನಿನ್ನಯ ಮಹಿಮೆಯಿಂದ ತುಂಬಿ ತುಳುಕಿದೆ ಧನ್ಯತೆಯಿಂದ, ಇಹ ಪರ ನಿನ್ನಯ ಮಹಿಮೆಯಿಂದ ತುಂಬಿ ತುಳುಕಿದೆ ಧನ್ಯತೆಯಿಂದ. ಹೋಸನ 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 ಪ್ರಭು ಹೋಸನ 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 ಪ್ರಭು ಹೋಸನ. ದೇವರ ನಾಮದಿ ಬರುತ್ತೀಯ ನೀವು, ಆಶೀರ್ವದಿತರು ಧನ್ಯರು. ದೇವರ ನಾಮದಿ ಬರುತ್ತೀಯ ನೀವು, ಆಶೀರ್ವದಿತರು ಧನ್ಯರು. ಹೋಸನ 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 ಪ್ರಭು ಹೋಸನ 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 ಪ್ರಭು ಹೋಸನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರ ಆತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗೀವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ
ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ಪರಮ ರಹಸ್ಯ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು ರಕ್ಷಣೆಯುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವ ಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಪೌಲ್ ಸರ್ಡನ್ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಭರತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮರವರೊಂದಿಗೂ, ಆಕೆಯ ಪತಿ ಸಂತ ಯೋಸೆಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮಗೆ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವನದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ಹೇಳುವುದೇನೆಂದರೆ, ಸ್ವರ್ಗದಲ್ಲಿರುವ ನನ್ನ ತಂದೆಯೇ, ನಿಮ್ಮ ನಾಮವು ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯವೂ ಅಧಿಕಾರವೂ ಮಹಿಮೆಯೂ ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷ್ಠರಿಗೆ
ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಹೆಚ್ಚಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಪ್ರಿಯರೇ, ಆನಂದದಿಂದ ಪರಸ್ಪರ ಶಾಂತಿಯನ್ನು ಕೋರೋಣ. ಜಗದ ಪಾಪಕ್ಕೆ ಕ್ಷಮೆ ನೀಡುವ ದೇವರ ಕುರಿಮರಿಯೇ ದಯೆ ತೋರುವ. ಜಗದ ಪಾಪಕ್ಕೆ ಕ್ಷಮೆ ನೀಡುವ ದೇವರ ಕುರಿಮರಿಯೇ ದಯೆ ತೋರುವ. ನಮ್ಮಲ್ಲಿ ನೀ ಮನೆ ಮಾಡುತ್ತಾ ನಿನ್ನ ಶಾಂತಿಯ ನೀ ನೀಡುವ. ನಮ್ಮಲ್ಲಿ ನೀ ಮನೆ ಮಾಡುತ್ತಾ ನಿನ್ನ ಶಾಂತಿಯ ನೀ ನೀಡುವ. ಇಗೋ ದೇವರ ಕುರಿಮರಿ, ನಮಗೆ ನಿತ್ಯ ಆನಂದವನ್ನು ನೀಡುವ ಪ್ರಭು ಕ್ರಿಸ್ತರು ಇವರೇ. ಇವರ ಭೋಜನಕ್ಕೆ ಆಹ್ವಾನಿತರು ನಾವೆಲ್ಲರೂ ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಗೆ ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ದೂರ ದೂರ ಸಾಗುವೆ ಪ್ರಭುವೇ, ನಿನ್ನೊಡನೆ ನಾನು. ದೂರ
ಪ್ರಾರ್ಥಿಸೋಣ. ಪ್ರಭು, ನಿಮ್ಮ ಪರಮ ಪ್ರಸಾದ ಸ್ವೀಕಾರವು ವಿಶ್ವಾಸಿಗಳಿಗೆ ನಿಮ್ಮೊಡನೆ ಇರುವ ಐಕ್ಯತೆಯನ್ನು ಮುನ್ಸೂಚಿಸುವಂತೆ ನಿಮ್ಮ ಧರ್ಮಸಭೆಯನ್ನು ಐಕ್ಯತೆಯಲ್ಲಿ ಇರಿಸಿರಿ. ನಮ್ಮ ಪ್ರಭು ಕ್ರಿಸ್ತನ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ದಯವಿಟ್ಟು ಕುಳಿತುಕೊಳ್ಳಿ. ಇಂದು ನೊವೇನ ಪ್ರಾರ್ಥನೆಯ 9ನೆಯ ದಿನ. ನಾಳೆ ಬಾಲಯೇಸುವಿನ ಹಬ್ಬದ ಪ್ರಥಮ ದಿನ. ನಾಳೆ ಬಲಿಪೂಜೆಗಳು ಈ ರೀತಿಯಲ್ಲಿ ಇರುವುದು: 6 ಗಂಟೆಗೆ ಕೊಂಕಣಿ ಭಾಷೆಯಲ್ಲಿ, 7:15 ಗಂಟೆಗೆ ಇಂಗ್ಲಿಷ್ ಭಾಷೆಯಲ್ಲಿ, 9 ಗಂಟೆ ಹಾಗೂ 10:30 ಗಂಟೆಗೆ ಕೊಂಕಣಿ ಭಾಷೆಯಲ್ಲಿ, 1 ಗಂಟೆಗೆ ಕನ್ನಡ ಭಾಷೆಯಲ್ಲಿ, ಸಾಯಂಕಾಲ 6 ಗಂಟೆಗೆ ಕೊಂಕಣಿ ಭಾಷೆಯಲ್ಲಿ ಪೂಜೆಗಳು ಇರುವುದು. ನಾಳೆ 10:30 ಗಂಟೆಯ ಪೂಜೆ ಪ್ರತ್ಯೇಕವಾಗಿ ಎಲ್ಲ ಪೀಡೆಗಳಿಂದ ಶೋಷಿತರಾದವರಿಗೆ ನಾವು ಅರ್ಪಿಸುವುದು. ಇಂದಿನ ಬಲಿಪೂಜೆಯನ್ನು ಅರ್ಪಿಸಿ ಬೋಧನೆಯನ್ನು ನೀಡಿದಂತಹ ಪ್ರಧಾನ ಯಾಜಕರು ವಂದನೀಯ ಸ್ವಾಮಿ ಸಂದೀಪ್ ಕುಮಾರ್. ಪ್ರಸ್ತುತ ಇವರು ಬೇಲೂರಿನಲ್ಲಿರುವ ವಿಚಾರಣೆಯ ಸಹಾಯಕ ಗುರುಗಳಾಗಿ ಸೇವೆಯನ್ನು ಸಲ್ಲಿಸುತ್ತಾರೆ. ನಮಗಾಗಿ ಬೇಲೂರಿನಿಂದ ಬಂದು ಈ ಪೂಜೆಯನ್ನು ಸಲ್ಲಿಸಿ ಆಶೀರ್ವಾದಗಳನ್ನು ನೀಡಲಿರುವ ಫಾದರ್ ಸಂದೀಪ್ ಅವರೇ, ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಬಾಲಯೇಸುವಿನ ಕೃಪೆ ಆಶೀರ್ವಾದಗಳು ಯಾವಾಗಲೂ ನಿಮ್ಮ ಮೇಲೆ ಇರಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ಸಹಯಾಜಕರು, ವೇದಿಕೆಯಲ್ಲಿರುವ ಸಹಯಾಜಕರು ವಂದನೀಯ ಸ್ವಾಮಿ ವಿಜಯ್ ಮಚಾದೋ ಅವರು. ಈಗ ಎಲ್ಲರೂ ಎದ್ದು ನಿಂತುಕೊಳ್ಳೋಣ ಹಾಗೂ ಪೂಜೆಯ ಆಶೀರ್ವಾದಗಳನ್ನು ಪಡೆಯೋಣ. ನಂತರ ನೊವೇನ ಪ್ರಾರ್ಥನೆಗಳು ಇರುವುದು. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಬಲಿಯರ್ಪಣೆಯು ಮುಗಿಯಿತು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪವಿತ್ರ ಬಾಲಯೇಸುವಿಗೆ ಪ್ರಾರ್ಥನಾಂಜಲಿ. ಮಕ್ಕಳೊಂದಿಗೆ ಸದಾ ಜೀವಿಸುವುದೇ ನನ್ನ ಸಂತೋಷ ಎನ್ನುತ್ತಾರೆ ಯೇಸು. ಚಿಕ್ಕ ಮಕ್ಕಳನ್ನು ನನ್ನ ಬಳಿಗೆ ಬರಲು ಬಿಡಿ, ಅವರನ್ನು ತಡೆಯದಿರಿ. ದೇವರ ಸಾಮ್ರಾಜ್ಯ ಇಂಥವರದೇ. ದೇವರ ಸಾಮ್ರಾಜ್ಯವನ್ನು ಶಿಶುಭಾವದಿಂದ ಅಂಗೀಕರಿಸದೇ ಇರುವವನು ಅದನ್ನು ಎಂದಿಗೂ ಸೇರಲಾರನು. ಪವಿತ್ರ ಬೈಬಲ್ನಲ್ಲಿನ ಯೇಸು ಪ್ರಭುವಿನ ವಾಕ್ಯಗಳಿವು. ಬಾಲಯೇಸು ಮಕ್ಕಳಿಂದ ಹಿಡಿದು ಸರ್ವರಲ್ಲಿಯೂ ಒಗ್ಗೂಡಿ ಪ್ರತಿಯೊಬ್ಬನ ಆಗು ಹೋಗು ಅಪೇಕ್ಷೆಗಳಲ್ಲಿ, ಕಷ್ಟ ಸಂಕಷ್ಟ ರೋಗ ರುಜಿನಗಳಲ್ಲಿ ತನ್ನ ಕೃಪಾಳು ಕೊಡುಗೆಗಳನ್ನು ನೀಡಿರುವರು. ಪರಿಶುದ್ಧ ಸೃಷ್ಟಿಯಾದ ಮುಗ್ಧ ಬಾಲಕನ ರೂಪದಲ್ಲಿ ಜನಿಸಿ ಜಗತ್ತಿಗೆ ಬಂದ ಯೇಸು ಮಾನವನಿಗೆ ಹೇಳುತ್ತಾರೆ, ನನ್ನನ್ನು ಎಷ್ಟು ನೀನು ಗೌರವಿಸುತ್ತೀಯೋ ಅದಕ್ಕೂ ಮಿಗಿಲಾಗಿ ನಿನ್ನನ್ನು ಆಶೀರ್ವದಿಸುವೆನು. ಪ್ರಿಯರೇ, ಈಗ ಸ್ವಲ್ಪ ಹೊತ್ತು ಮೌನವಾಗಿದ್ದು ನಮ್ಮ ಎಲ್ಲ ಕೋರಿಕೆಗಳನ್ನು ಬಾಲಯೇಸುವಿನ ಪಾದದಡಿ ನಾವು ಸಮರ್ಪಿಸೋಣ. ನಮ್ಮ ಕಣ್ಣುಗಳನ್ನು ನಾವು ಮುಚ್ಚೋಣ, ಕರವನ್ನು ಜೋಡಿಸೋಣ. ಭಕ್ತಿಯಿಂದ, ಭರವಸೆಯಿಂದ ನಮ್ಮೆಲ್ಲ ಕೋರಿಕೆಗಳನ್ನು ಬಾಲಯೇಸುವಿನ ಪಾದದಡಿ ನಾವು ಸಮರ್ಪಿಸೋಣ. ನಮ್ಮ ಕುಟುಂಬಕ್ಕಾಗಿ ನಾವು ಪ್ರಾರ್ಥಿಸೋಣ. ನಮ್ಮ ಕುಟುಂಬದಲ್ಲಿ ಹಲವಾರು ಕಷ್ಟಗಳಿವೆ, ಸಮಸ್ಯೆಗಳಿರಬಹುದು. ಆ ಎಲ್ಲ ಸಮಸ್ಯೆಗಳನ್ನು, ಪ್ರಾಬ್ಲಮ್ಗಳನ್ನು ಬಾಲಯೇಸುವಿನ ಪಾದದಡಿ ಸಮರ್ಪಿಸೋಣ. ಬಾಲಯೇಸು ನಮ್ಮ ಕುಟುಂಬವನ್ನು ಆಶೀರ್ವದಿಸಲಿ. ನಮ್ಮ ಕುಟುಂಬದಲ್ಲಿರುವ ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ಕಾಪಾಡಲಿ ಎಂದು ನಾವು ಪ್ರಾರ್ಥಿಸೋಣ. ನಮ್ಮ ಮಕ್ಕಳಿಗೋಸ್ಕರ. ನಮ್ಮ ಮಕ್ಕಳು ಸದಾ ಸುಖದಿಂದ, ಸಂತೋಷದಿಂದ ಬಾಳಲಿ ಎಂದು ನಾವು ಪ್ರಾರ್ಥಿಸೋಣ. ಹಾಗೂ
ಹಲವಾರು ಜನರು ವಿವಿಧ ರೀತಿಯ ರೋಗಗಳಲ್ಲಿ ಬಳಲುತ್ತಿದ್ದಾರೆ. ಆ ಎಲ್ಲ ರೋಗಿಗಳಿಗಾಗಿ ನಾವು ಪ್ರಾರ್ಥಿಸೋಣ. ಬಾಲ ಯೇಸು ಅವರನ್ನು ಮುಟ್ಟಿ ಗುಣಪಡಿಸಲೆಂದು ನಾವು ಪ್ರಾರ್ಥಿಸೋಣ. ಹಾಗೆ ಇಂದು ನಾವು ಎಲ್ಲ ಧರ್ಮ ಬಗೆಯರಿಗೋಸ್ಕರ ನಾವು ಪ್ರಾರ್ಥಿಸುತ್ತೇವೆ. ಯಾಜಕರಿಗೋಸ್ಕರ ನಾವು ಪ್ರಾರ್ಥಿಸುತ್ತೇವೆ. ಬಾಲ ಯೇಸು ಅವರ ಸೇವೆಯಲ್ಲಿ ತೃಪ್ತಿ ಸಿಗಲೆಂದು ನಾವು ಪ್ರಾರ್ಥಿಸೋಣ. ಅವರನ್ನು ಹೇರಳವಾಗಿ ಆಶೀರ್ವದಿಸಲು ಬಾಲ ಯೇಸುವಿನಲ್ಲಿ ನಾವು ಕೇಳಿಕೊಳ್ಳೋಣ. ನಮ್ಮೆಲ್ಲ ವೈಯಕ್ತಿಕ ಕೋರಿಕೆಗಳು ಬಾಲ ಯೇಸುವಿನ ಪಾದದಡಿ ಸಮರ್ಪಿಸೋಣ. ಒಟ್ಟಾಗಿ ಹೇಳೋಣ. ಓ ಪವಿತ್ರ ಬಾಲ ಯೇಸುವೆ, ತಾವು ತಮ್ಮ ಕೈಯನ್ನು ಆಶೀರ್ವದಿಸಲು ಎತ್ತಿರುವಲ್ಲಿ ತಮ್ಮ ಆಶೀರ್ವಾದದ ನಮ್ಮ ಶರೀರವನ್ನು ಆತ್ಮೀಯ ಶಕ್ತಿಯಿಂದ ಪುಷ್ಟೀಕರಿಸಲಿ. ಅಪಾರ ವಿಶ್ವಾಸವಿಟ್ಟು ನಮಗೆ ಬಂದಿರುವ ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ತಮ್ಮ ಕರುಣಾಮಯ ಕೃಪಾವರಗಳನ್ನು ದಯಪಾಲಿಸ್ರಿ. ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳಿನಿಂದ ನಮ್ಮನ್ನು ರಕ್ಷಿಸಿರಿ. ದೇವಪುತ್ರರು ಮನುಷ್ಯರಾದರು, ಅವರು ನಮ್ಮೊಡನೆ ಜೀವಿಸಿದರು. ನಮ್ಮ ಮರಿಯ ಕೃಪಾಪೂರ್ಣೆ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ದೇವಪುತ್ರರು ಮನುಷ್ಯರಾದರು, ಅವರು ನಮ್ಮೊಡನೆ ಜೀವಿಸಿದರು. ನಮ್ಮ ಮರಿಯ ಕೃಪಾಪೂರ್ಣೆ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತಾಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ದೇವಪುತ್ರರು ಮನುಷ್ಯರಾದರು, ಅವರು ನಮ್ಮೊಡನೆ ಜೀವಿಸಿದರು. ನಮ್ಮ ಮರಿಯ ಕೃಪಾಪೂರ್ಣೆ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತಾಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ದೇವಪುತ್ರರು ಮನುಷ್ಯರಾದರು, ಅವರು ನಮ್ಮೊಡನೆ ಜೀವಿಸಿದರು. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಿಂದಾಗಿ ಈಗಲೂ ಯಾವಾಗಲೂ ಯುಗಾಂತರಕ್ಕೂ. ಆಮೆನ್. ಅದ್ಭುತಶಾಲಿಯಾದ ಬಾಲ ಯೇಸುವೆ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ನಮ್ಮನ್ನು ಆಶೀರ್ವದಿಸಿರಿ. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಿಂದಾಗಿ ಈಗಲೂ ಯಾವಾಗಲೂ ಯುಗಾಂತರಕ್ಕೂ. ಆಮೆನ್. ಅದ್ಭುತಶಾಲಿಯಾದ ಬಾಲ ಯೇಸುವೆ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ನಮ್ಮನ್ನು ಆಶೀರ್ವದಿಸಿರಿ. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಿಂದಾಗಿ ಈಗಲೂ ಯಾವಾಗಲೂ ಯುಗಾಂತರಕ್ಕೂ. ಆಮೆನ್. ಅದ್ಭುತಶಾಲಿಯಾದ ಬಾಲ ಯೇಸುವೆ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ನಮ್ಮನ್ನು ಆಶೀರ್ವದಿಸಿರಿ. ಪ್ರಾರ್ಥಿಸೋಣ. ಓ ಅದ್ಭುತಶಾಲಿಯಾದ ಬಾಲ ಯೇಸುವೆ, ನಾವು ನಿಮ್ಮ ಪ್ರತಿಮೆಯ ಮುಂದೆ ಸಾಷ್ಟಾಂಗವಾಗಿ ಅಡ್ಡ ಬಿದ್ದು ನಿಮ್ಮ ಸಹಾಯವನ್ನು ಯಾಚಿಸುತ್ತೇವೆ. ನೊಂದಿರುವ ನಮ್ಮ ಮನಗಳ ಮೇಲೆ ನಿಮ್ಮ ಕೃಪಾ ಕಟಾಕ್ಷವನ್ನು ಇರಿಸಿರಿ. ಪ್ರೀತಿಮಯ ಹಾಗೂ ಕರುಣಾಭರಿತ ಹೃದಯವುಳ್ಳ ನೀವು ನಮ್ಮ ದೀನ ಪ್ರಾರ್ಥನೆಗಳಿಂದ ಮನ ಕರಗಿ ನಾವು ಭಕ್ತಿಯಿಂದ ಕೋರುವ ವರವನ್ನು ದಯಪಾಲಿಸಿರಿ. ನಮಗೆ ಉಂಟಾಗಿರುವ ಅಧೈರ್ಯವನ್ನು ತೊಲಗಿಸಿರಿ. ನಮಗೆ ಬಂದೊದಗಿರುವ ಕಷ್ಟ ಕಾರ್ಪಣೆಗಳನ್ನು ಆಲಿಸಿ ಉಪಕಾರವನ್ನು ಉಪಶಮನವನ್ನು ನೀಡಿರಿ. ತಮ್ಮ ಸಹಾಯವನ್ನು ಪಡೆದು ಧನ್ಯರಾದ ನಾವು ಪಿತನೊಂದಿಗೂ ಪವಿತ್ರಾತ್ಮರೊಂದಿಗೂ ಸದಾಕಾಲಕ್ಕೂ ನಿಮ್ಮನ್ನು ಸ್ತುತಿಸುವೆವು. ಆಮೆನ್. ಸ್ವಲ್ಪ ಹೊತ್ತು ಮೌನವಿದ್ದು ಬಾಲ ಯೇಸುವಿಗೆ ಕೃತಜ್ಞತೆಯನ್ನು ನಾವು ಸಲ್ಲಿಸೋಣ. ನಮ್ಮ ಕುಟುಂಬದಲ್ಲಿ, ನಮ್ಮ ವೈಯಕ್ತಿಕ ಜೀವನದಲ್ಲಿ ಬಾಲ ಯೇಸು ಹಲವಾರು ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾರೆ. ಆ ಎಲ್ಲ ಕಾರ್ಯಗಳನ್ನು ನೆನಪಿಸಿಕೊಂಡು ಅವರನ್ನು ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ. ಕೃತಜ್ಞತಾ ಭಾವದಿಂದ ಒಟ್ಟಾಗಿ ಹೇಳೋಣ. ದಯಾಭರಿತ ಬಾಲ ಯೇಸುವೆ, ನಿಮ್ಮ ಮುಂದೆ ಮೊಣಕಾಲೂರಿ ನನ್ನ ಮೇಲೆ ನೀವು ಸುರಿಸಿದ ಕೃಪಾವರಗಳಿಗಾಗಿ ಮನಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇವೆ. ನಿಮ್ಮ ಕರುಣೆಯನ್ನು ಯಾವಾಗಲೂ ಸ್ಮರಿಸಿಕೊಂಡು ನೀವೇ ನನ್ನ ದೇವರು, ನೀವೇ ನನ್ನ ಸಹಾಯಕರು,
ನೀವೇ ನನ್ನ ಆಶ್ರಯದಾತರು ಎಂದು ನಿವೇದಿಸುತ್ತೇನೆ. ನಿಮ್ಮ ದಯೆ ಧಾರಾಳತ್ವವನ್ನು ಎಲ್ಲೆಲ್ಲೂ ಸಾರುತ್ತೇನೆ. ನಿಮ್ಮ ಅಪಾರ ಪ್ರೀತಿ ಪರಾಮರಿಕೆ ಸರ್ವರಿಗೂ ಲಭಿಸಲಿ. ನಿಮ್ಮ ಬಾಲ್ಯದ ಭಕ್ತಿ ಮಾನವ ಕೋಟಿಯ ರನ್ಮನಗಳಲ್ಲಿ ಸರ್ವಧರ್ಮೀಯರಲ್ಲಿ ಪ್ರತಿ ಮಾನವನ ಹೃದಯದಲ್ಲಿ ಆಳವಾಗಿ ಬೇರೂರಲಿ. ನಿಮ್ಮ ಸಹಾಯವನ್ನು ಪಡೆದವರೆಲ್ಲರೂ ನಿಮ್ಮ ಪವಿತ್ರ ಬಾಲ್ಯಕ್ಕೆ ಪ್ರಣಾಮಗಳನ್ನು ಸಲ್ಲಿಸಿ ನಿಮ್ಮನ್ನು ಸದಾ ಕಾಲಕ್ಕೂ ಸ್ತುತಿಸಿ ಮಹಿಮೆಪಡಿಸಲಿ. ಆಮೆನ್. ತಲೆಬಾಗಿ ಬಾಲಯೇಸುವಿನ ಆಶೀರ್ವಾದಗಳನ್ನು ಕೋರೋಣ. ಸರ್ವೇಶ್ವರಾದ ಸ್ವಾಮಿ ಯೇಸು ಕ್ರಿಸ್ತರು ಸದಾ ನಿಮ್ಮೊಂದಿಗಿದ್ದು ನಿಮ್ಮನ್ನು ರಕ್ಷಿಸಲಿ. ನಿಮ್ಮ ಹೃದಯದಲ್ಲಿ ವಾಸಿಸಿ ನಿಮ್ಮನ್ನು ಆಧರಿಸಲಿ. ನಿಮ್ಮ ಮುಂದಿದ್ದು ನಿಮಗೆ ದಾರಿ ತೋರಿಸಲಿ. ನಿಮ್ಮ ಹಿಂದಿದ್ದು ನಿಮ್ಮನ್ನು ಕಾಪಾಡಲಿ. ನಿಮ್ಮ ಮೇಲಿದ್ದು ನಿಮ್ಮನ್ನು ಆಶೀರ್ವದಿಸಲಿ. ಏಕೆಂದರೆ ಯುಗಾಂತರಕ್ಕೂ ಪಿತಾ ಮತ್ತು ಪವಿತ್ರಾತ್ಮರೊಡನೆ ಜೀವಿಸಿ ಆಳುವ ಕರ್ತರು ಅವರೇ. ಯೇಸು ಕಂದನೆ ನಿಮಗೆ ನಮ್ಮ ವಂದನೆ. ನಮ್ಮೆಲ್ಲರನ್ನು ಅರಸು ನೀ ದಾವಿದ ಕುಲಪುತ್ರನೇ. ಬಾಲಯೇಸು ಕಂದನೆ ನಿನಗೆ ನಮ್ಮ ವಂದನೆ. ನಮ್ಮೆಲ್ಲರನ್ನು ಅರಸು ನೀ ದಾವಿದ ಕುಲಪುತ್ರನೇ. ಬಾಲಯೇಸು ಕಂದನೆ ನಿಮಗೆ ನಮ್ಮ ವಂದನೆ. ನಮ್ಮೆಲ್ಲರನ್ನು ಅರಸು ನೀ ದಾವಿದ ಕುಲಪುತ್ರನೇ. ಬರುವ ಎಲ್ಲ ಭಕ್ತರ ಆಶೀರ್ವದಿಸುವೆ ಒರೆಸಿ ನೋವಿನ ಕಣ್ಣೀರ. ನಿನ್ನ ಕರಗಳಲ್ಲಿ ನಮ್ಮನರ್ಪಿಸುವೆವೋ. ನಿನ್ನ ಕರಗಳಲ್ಲಿ ನಮ್ಮನರ್ಪಿಸುವೆವೋ. ನಮಗೆ ರಕ್ಷಕವಚವಾಗುವೆಂದು ಬೇಡುವೆವು. ಬಾಲಯೇಸು ಕಂದನೆ ನಿನಗೆ ನಮ್ಮ ವಂದನೆ. ನಮ್ಮೆಲ್ಲರನ್ನು ಅರಸು ನೀ ದಾವಿದ ಕುಲಪುತ್ರನೇ. ಬಾಲಯೇಸು ಕಂದನೆ ನಿನಗೆ ನಮ್ಮ ವಂದನೆ. ನಮ್ಮೆಲ್ಲರನ್ನು ಅರಸು ನೀ ದಾವಿದ ಕುಲಪುತ್ರನೇ. ಪುತ್ರನೊಡಗೂಡಿ ಹರಸೆಮ್ಮನು ತಾಯೇ. ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.